ಮಂಗಳೂರಿನಲ್ಲಿ ದಸರಾ ಸಂಭ್ರಮ ಕಾಣತೊಡಗಿದ್ದು ಸಿದ್ಧತೆಗಳು ನಡೆಯತೊಡಗಿವೆ. ಮೈಸೂರು ದಸರಾದ ಬಳಿಕ ದೇಶ ವಿದೇಶಗಳಲ್ಲೇ ಜನಪ್ರಿಯವಾಗಿರುವ ಮಂಗಳೂರು ದಸರಾದ ವೈಭವ ಕಳೆದ ವರ್ಷ ಕೊರೋನಾದಿಂದ ಮಸುಕಾಗಿತ್ತು. ಆದರೆ ಈ ಬಾರಿ ದಸರಾ ನಡೆಸಲು ಕೊರೋನಾ ಮಾರ್ಗಸೂಚಿ ಪಾಲನೆಯೊಂದಿಗೆ ಅನುಮತಿ ನೀಡಿರುವ ಹಿನ್ನೆಲೆ ಈಗಾಗಲೇ ಪೂರ್ವ ಸಿದ್ಧತಾ ಕೆಲಸಗಳು ಆರಂಭಗೊಂಡಿದೆ. ಕುದ್ರೋಳಿ ಶ್ರೀ ಗೋಕರ್ಣನಾಥೇಶ್ವರ ದೇವಸ್ಥಾನದ ಮಂಗಳೂರು ದಸರಾ 2021ರ ಹಿನ್ನೆಲೆ ಶ್ರೀ ಕುದ್ರೋಳಿ ಗೋಕರ್ಣನಾಥ ಸೇವಾದಳದ ವತಿಯಿಂದ ರಸ್ತೆ ಬದಿ ಸ್ವಚ್ಛತಾ ಕಾರ್ಯ ಇಂದು ಬೆಳಗ್ಗೆ ಲೇಡಿ ಹಿಲ್ ವೃತ್ತದಿಂದ ಚಿತ್ರ ಟಾಕೀಸ್ವರೆಗೆ ನಡೆಯಿತು. ನಮ್ಮ ದಸರಾ ನಮ್ಮ ಸುರಕ್ಷೆ ಎನ್ನುವ ಧ್ಯೇಯ ವಾಕ್ಯದಡಿ ಈ ಬಾರಿ ದಸರಾ ನಡೆಯಲಿದ್ದು ಸ್ವಚ್ಛತೆ ಕೆಲಸ ನಡೀತಾ ಇದೆ ಅಂತ ಕುದ್ರೋಳಿ ದೇವಸ್ಥಾನದ ಆಡಳಿತ ಸಮಿತಿ ಖಜಾಂಚಿ ಆರ್ ಪದ್ಮರಾಜ್ ಹೇಳಿದ್ದಾರೆ. ತಮಗೆಲ್ಲರಿಗೂ ಗೊತ್ತಿದೆ, ಇನ್ನೇನು ಕೆಲವೇ ದಿವಸಗಳಲ್ಲಿ ನಾಡಿದ್ದು 7ನೇ ತಾರೀಕಿಂದ ಮಂಗಳೂರು ದಸರಾ ಆರಂಭ ಆಗಲಿಕ್ಕಿದೆ. ಈ ಬ್ರಹ್ಮಶ್ರೀ ನಾರಾಯಣ ಗುರುಗಳಿಂದ ಸ್ಥಾಪಿಸಲ್ಪಟ್ಟಂಥ ಗೋಕರ್ಣನಾಥ ಕ್ಷೇತ್ರ ಈ ಶುಚಿತ್ವಕ್ಕೆ ಇಲ್ಲಿ ಭಾರತ ಮಾತ್ರ ಅಲ್ಲ, ವಿಶ್ವಾದ್ಯಂತ ಹೆಸರುವಾಸಿಯಾಗಿದೆ. ಈ ಕ್ಷೇತ್ರವನ್ನು ಸಂದರ್ಶಿಸಿದಂಥ ಪ್ರತಿಯೊಬ್ಬ ಭಕ್ತರಿಂದ ಬರುವಂಥದ್ದು ಇಲ್ಲಿ ಇರುವಷ್ಟು ಶುಚಿತ್ವ ನಾವು ಬೇರೆಲ್ಲಿ ಕಂಡಿಲ್ಲ ಅಂತ ಹೇಳುವಂಥ ಮಾತು. ಬಹುಶಃ ಮಾನ್ಯ ಶ್ರೀ ಬಿ ಜನಾರ್ದನ್ ಪೂಜಾರಿ ಅವರು ಈ ಶುಚಿತ್ವಕ್ಕೆ ಬಹಳಷ್ಟು ಗಮನ ಹರಿಸಿದವರು. ಅವರು ಯಾವ ರೀತಿ ನಾವೊಂದು ಪ್ರಿಮೈಸಸನ್ನು ಶುಚಿತ್ವದಲ್ಲಿ ಇಟ್ಕೊಳ್ಬೇಕು ಅಂತ ನಮಗೆ ಕಲಿಸಿಕೊಟ್ಟಿದ್ದಾರೆ. ಆ ಪ್ರಕಾರ ಇವತ್ತು ಈ ದಸರಾದ ಪೂರ್ವಭಾವಿಯಾಗಿ ಈ ಮುಖ್ಯ ರಸ್ತೆ ನಮ್ಮ ದೇವಸ್ಥಾನದಿಂದ ಲೇಡಿ ಹಿಲ್ ಸರ್ಕಲ್ನಿಂದ ಚಿತ್ರ ಥಿಯೇಟರ್ನವರೆಗೆ ರಸ್ತೆ ಎರಡು ಬದಿಗಳಲ್ಲಿ ಕೂಡ ನಾವು ಸ್ವಚ್ಛತಾ ಆಂದೋಲನವನ್ನು ಇವತ್ತು ಮಾಡ್ತಾ ಇದ್ದೇವೆ. ಗೋಕರ್ಣನಾಥ ಸೇವಾದಳದ ವತಿಯಿಂದ ನಡೆಯುತ್ತಿರುವಂತಹ ಈ ಸ್ವಚ್ಛತಾ ಆಂದೋಲನದಲ್ಲಿ ಬಹುಶಃ ಇದಕ್ಕೆ ಇಂದು ಅವರಾಗಿಯೇ ವಾಲಂಟಿಯರ್ಸ್ ತುಂಬ ಜನ ಬಂದು ಭಾಗಿಯಾಗಿರುವುದು ಬಹಳಷ್ಟು ಸಂತಸ ತಂದಿದೆ. ಇಂಥ ಕಾರ್ಯಗಳು ಆಗಲೇಬೇಕು, ಆಗ್ತಾ ಇರಬೇಕು. ರಾಷ್ಟ್ರಪಿತ ಅಂತ ನಾವು ಹೇಳ್ತೇವೆ, ಮಹಾತ್ಮ ಗಾಂಧೀಜಿಯವರ ಒಂದು ಜನ್ಮದಿನದಂದೇ ಈ ಸ್ವಚ್ಛತಾ ಕಾರ್ಯವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಮುಂದೆಯೂ ಕೂಡ ನಮ್ಮ ಸೇವಾದಳದ ವತಿಯಿಂದ ಇದು ನಿರಂತರವಾಗಿ ನಾವು ಮುಂದಿನ ದಿನಗಳಲ್ಲಿ ಕೂಡ ಮಾಡಿಕೊಂಡು ಬರಲಿಕ್ಕಿದ್ದೇವೆ.